ತಂದೆಯವರು ನನಗೆ ಭಾರಿ ಬೇಕಾದ್ರು 40-45 ವರ್ಷ ಸ್ನೇಹಿತರು. ಸುಮಾರು 20 ವರ್ಷದಿಂದ ಆಕೆ ಕಾಂಗ್ರೆಸ್ಸಲ್ಲೇ ಇತ್ತು. ಮತ್ತು ಇವತ್ತು ನಮ್ಮ ಕೆಲಸ ಕಾರ್ಯಗಳು ನಮ್ಮ ನಡವಳಿಕೆಗಳು ನೋಡಿ ಬಂದಿದೆ. ತುಂಬ ಸಂತೋಷದ ಸಂದರ್ಭ ಇವು. ಬಡವರಿಗೆ ಇನ್ನೊಂದಷ್ಟು ಒಳ್ಳೆಯ ಕೆಲಸ ಮಾಡೋದಕ್ಕೆ ಆ ಹೆಣ್ಮಗಳ ಬುದ್ಧಿವಂತಿಕೆಯ ಆಕೆಯನ್ನು ಕೂಡ ಅದನ್ನು ಅವ್ರಿಗೆ ಕಡೆಯಿಂದ ದೂರದೃಷ್ಟಿಯನ್ನು ಉಪಯೋಗಿಸ್ಕೊಂಡು ಇನ್ನೊಂದಷ್ಟು ಒಳ್ಳೆಯ ಕೆಲಸ ಮಾಡೋದಕ್ಕೆ ಆಕೆ ಕಡೆಯಿಂದನೂ ನಮ್ಗೆ ಅನುಕೂಲ ಆಗ್ತದೆ ಅನ್ನೋದು. ಮತ್ತು ಇಂಥವರು ಯಾವ ಪಾರ್ಟಿಲಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಪಾರ್ಟಿಗೆ ಅನುಕೂಲನೇ ವಿನ ಆ ಪಾರ್ಟಿಗೆ ಶಕ್ತಿನೇ ವಿನ ಅವ್ರಿಗೇನು ಶಕ್ತಿ ಇರೋದಿಲ್ಲ. ಒಬ್ಬ ಶಕ್ತಿಯುತವಾಗಿ ಬೆಳೆದಿರ್ತಕ್ಕಂಥ ಒಂದು ಹೆಣ್ಮಗಳು ನಮ್ಮ ಕೆಲಸ ಕಾರ್ಯಗಳನ್ನು ನಮ್ಮ ನಡವಳಿಕೆ ನೋಡಿ ನಮ್ಮ ಜೊತೆಲಿ ಬಂದಿದ್ದಾರೆ. ನಾನು ತುಂಬ ಹೃದಯದಿಂದ ಅವರು ಸ್ವಾಗತ ಮಾಡಿ ಈಗಾಗಲೇ ಸೇರ್ಪಡೆ ಮಾಡ್ತೀನಿ. ಕಾಂಗ್ರೆಸ್ಸನ್ನು ತೊರೆದು ಏನಿವತ್ತು ಸಾವಿರಾರು ಜನಗಳ ಸಮ್ಮುಖದಲ್ಲಿ ಅಣ್ಣ ಸೋಮಣ್ಣನವರ ಸಮ್ಮುಖದಲ್ಲಿ BJP ಸೇರ್ಪಡೆ ಆಗಿದ್ದೀವಿ. ಕಾರಣ ಏನು ಅಂತಂದರೆ ಅವರ ಒಂದು ಯಶಸ್ಸು ಹಾಗೂ ಅವರ ಒಂದು ಕಾರ್ಯವೈಖರಿ ನಮಗೆ ತುಂಬ ಇಷ್ಟ ಆಗಿ ಕ್ಷೇತ್ರದಲ್ಲಿ ಏನು ಬೆಳವಣಿಗೆ ಆಗ್ತಾಯಿದೆ, ಜನರಿಗೆ ಬೇಕಾಗಿರೋದು ವಿದ್ಯೆ ಹಾಗೂ ಆರೋಗ್ಯ. ಆ ವಿದ್ಯೆ ಆರೋಗ್ಯನ ನಮ್ಮ ಅಣ್ಣ ಸೋಮಣ್ಣನವರು ಹೆಚ್ಚಿನ ಒತ್ತು ನೀಡಿ ಮಾಡಿದ್ದಾರೆ. ಆಸ್ಪತ್ರೆಗಳಿರ್ಬೋದು, ಮತ್ತು ಗ್ರಂಥಾಲಯಗಳಿರ್ಬೋದು, ಸ್ಕೂಲ್ಗಳಿರ್ಬೋದು, ರಸ್ತೆಗಳಿರ್ಬೋದು, ಪಾರ್ಕ್ಗಳಿರ್ಬೋದು, ಎಲ್ಲ ಒಂದು ಸುಸಜ್ಜಿತವಾಗಿ ಮಾಡಿದ್ದಾರೆ. ಅವರ ಒಂದು ಕಾರ್ಯವೈಖರಿ ನಮಗೆ ಇಷ್ಟ ಆಗಿ ಇವತ್ತು ನಾವು BJP ಸೇರ್ಪಡೆ ನಾವು ಸೇರ್ಕೊಂಡಿರೋದು